ಲಂಡನ್ನಿಂದ ಮುಂಬೈಗೆ ಹೊರಟ ವರ್ಜಿನ್ ಅಟ್ಲಾಂಟಿಕ್ ಫ್ಲೈಟ್ ವಿಮಾನವು ಹಲವು ಕಾರಣಕ್ಕೆ ಟರ್ಕಿಯ ದಿಯಾರ್ ಬಾಕಿರ್ ವಿಮಾನ ನಿಲ್ದಾಣದಲ್ಲಿ ಇಳಿದು 250 ಪ್ರಯಾಣಿಕರು 45 ಗಂಟೆಗಳಿಂದ ಅಲ್ಲಿ ಒದ್ದಾಟಕ್ಕೆ ಬಿದ್ದಿದ್ದಾರೆ. ಭಾರತೀಯರು ಸಾಕಷ್ಟು ಜನರಿರುವ ಆ VS-358 ವಿಮಾನವು ಒಬ್ಬರು ತೀವ್ರ ಕಾಯಿಲೆಗೆ ಒಳಗಾದ್ದರಿಂದ ದಿಯಾರ್ ಬಾಕಿರ್ನಲ್ಲಿ ಇಳಿಯಿತು. ಹಾಗಾಗಿ ವರ್ಜಿನ್ ಅಟ್ಲಾಂಟಿಕ್ ಆ ಫ್ಲೈಟ್ ಕ್ಯಾನ್ಸಲ್ ಎಂದಿತ್ತು. ಅಷ್ಟೊತ್ತಿಗೆ ವಿಮಾನದಲ್ಲಿ ತಾಂತ್ರಿಕ ತೊಂದರೆ ಕಾಣಿಸಿದ್ದು ಅದಕ್ಕೆ ಕಾರಣ. ಬದಲಿ ವಿಮಾನ ಏರ್ಪಾಟಾಗುವ ಬದಲು ವಿಮಾನಯಾನ ಸಂಸ್ಥೆಯು ಪ್ರಯಾಣಿಕರಲ್ಲಿ ಕ್ಷಮಾಪಣೆಯನ್ನ ಕೇಳಿ ಅವರನ್ನ ದಿಗ್ಭ್ರಮೆಗೆ ದೂಡಿದೆ. ಶುಕ್ರವಾರ ಮಧ್ಯಾಹ್ನ ಬದಲಿ ವಿಮಾನವನ್ನು ಸಂಸ್ಥೆಯು ಟರ್ಕಿಯ ದಿಯಾರ್ ಬಾಕಿರ್ ವಿಮಾನ ನಿಲ್ದಾಣಕ್ಕೆ ಕಳುಹಿಸಿದೆ. ಪ್ರಯಾಣಿಕರಿಗೆ ರಾತ್ರಿ ಹೋಟೆಲ್ನಲ್ಲಿ ಗುಂಪಾಗಿ ವಿಶ್ರಾಂತಿ ಪಡೆಯಲು ಸ್ಥಾನ ಇತ್ಯಾದಿಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ತಡವಾದುದು ತಪ್ಪು, ಆದರೆ ಪ್ರಯಾಣಿಕರನ್ನ ಎಲ್ಲೆಂದರಲ್ಲಿ ಬಿಟ್ಟಿಲ್ಲ ಎಂದು ವರ್ಜಿನ್ ಅಟ್ಲಾಂಟಿಕ್ ಫ್ಲೈಟ್ ವಕ್ತಾರರು ತಿಳಿಸಿದ್ದಾರೆ. ಹೋಟೆಲಲ್ಲಿ ವಿಶ್ರಾಂತಿಗೆ ಬಿಟ್ಟಲ್ಲಿ ಒಂದು ಸ್ನಾನದ ಕೋಣೆ ಅಥವಾ ಪಾಯಖಾನೆ, ಒಂದು ಹಾಲ್, ಒಂದು ವಾಶ್ ಬೇಸಿನ್ ಮಾತ್ರ ಇತ್ತು ಎಂದು ಪ್ರಯಾಣಿಕರು ದೂರಿದ್ದಾರೆ.